ಇಂಚರ ಅವತ್ತೇನಾಗಿದೆ ಅಂತ ನಿಂಗೂ ಗೊತ್ತೇ ಇದೆ ತಾನೆ, ಮತ್ತೇನ್ ತಡಿತಾ ಇದ್ದೀಯಾ? ಆದ್ರೆ ನಿನ್ ಭಾಷೆ ಜನ ಏನು ನಮಗ್ ಗೊತ್ತಿಲ್ಲ, ಮತ್ ಹೇಗೆ ಸಾಧ್ಯ? ಇಂಚರ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ, ನೀನ್ ಬರ್ತಿದ್ದೆ ಬ್ರಾ, ನಾನಂತೂ ಹೋಗ್ತಿದ್ದೀನಿ. ಬಚ್ಚಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಪುಗಲ್ ಬಿಡಿಯಾ ಅತ್ತೆ ನಿನ್ನ ಬ್ಯಾಗ್ ಉಂಡು ಈ ಕಡ್ಲಿ ನೀರು ಅರ್ಪಣೆನಾ ಎಂಗ್ ಉದ್ದಾಸಿನ ಆಪುಂಡಿಯಾ ಆ ದುಂಬದ ಟೀಚರ್ ಗಂಗಾ ಆತು ಟೀಚರ್ ಸಮಾನ ಪೇರೆಂಟ್ ಎಬೆ ನಿಕ್ಲೆಗ್ ಮಾತ್ರ ಹಾಕುನ್ ಎಂಕ ಹಾಕುಜಿ ಅಲ್ಲಿ ಯಾರೋ ಇದ್ದಾರೆ, ಅವರ ಹತ್ರ ಕೇಳಿದ್ರೆ ಹೆಲ್ಪ್ ಸಿಗಬಹುದು. ಬಾ. ಎಕ್ಸ್ಕ್ಯೂಸ್ ಮೀ, ನಮ್ಮೆ ಬೊಡ್ಚನ್ನ ಬಸ್ಸನ್ನು ಕೊಟ್ಟುಡೆ ಕೊರುವೆ ಅಲ್ಲೇ ಅಜ್ಜಿಗೆ ಲೆಪ್ಪುಣೆ ಇರೇನಿ. ಓ ಲೆಪ್ಪುಡಿ ಬೇರು ಹೊಸ ಬೇರು ಸರ್, ನಮ್ಗಿಲ್ಲಿ ಉಳಿಯೋದಕ್ಕೆ ಮನೆ ಸಿಗ್ಬಹುದಾ? ನಮ್ಮೆ ಅಲ್ಲಿ ದಾದಂಬ ಬನ್ನೆ ಅಲ್ಲಿ ದಾದನ ಹಿಂದಿರು ಬಂಡಾಲಿಯ. ಓ ಹಿಂದಿಯಾ? ನಾನು ತೆಲುಗು ನೇನಿ ಅಣ್ಣ ಇಂಕ್ಲು ಪರವರುದು ಬೈದ ಯಾನ ಮಾಯ ಮೋಳಿಂಚರ. ಹೇ, ನೀನ್ ಯಾವಾಗ್ಲೇ ತುಳು ಕಲ್ತೆ ಮತ್ತೆ ಮಾಯನ್ನ ಏನು ಅಂತ ತಿಳ್ಕೊಂಡಿದ್ದೀಯ? ಅಣ್ಣ ಎಂಕ್ಲ ಪ್ರಾಜೆಕ್ಟ್ ವಿಷಯಕ್ಕೆ ಬೈದ ಎಂಕ್ಲೆ ಮೂಲ್ ಚೂರು ದಿನ ಉಂಟರೆ ಇಲ್ಲೇ ತಿಕ್ಕುವೆ ಕುಲಮ್ಮ ನಿಖಲ ದಡ್ಡ ಬೊಣ್ಣು ಕೊಂಜನಕಲು ಬೈದಾರು ನಿಕ್ಲೆ ಇಜ್ಜಿಂದ ಬಂದ್ರೆ ಇಂಕಾಪುಜಿ ಒಯ್ಕಲ ನಮ್ಮ ಅಕ್ಕೆರಡೆಗೆ ಎಂದು ತೂಕ ನಾನೆಂಬ ಸೊಂಪೆ ಅವಂದಪ್ಪ ಅವು ಪಣ್ಣ ಸಾರಿ ಅಕ್ಕೆಟಗೆ ನೋಡಿ ಅವಾಗ ಪೋಯಿ ನಮ್ಮ ಇಕಲೆ ಉಳಿದ ಬಲೆ ಬಲ್ಲಿ ನಾಯಿಜ್ಜಿ ಬಲಿ ಅಕ್ಕ ఇది ఆడక్క దాము ಅಕ್ಕ ಮುಕ್ಕಳು ಪರ ಊರದ್ದು ಬೈದೇರು ಮುಂತೆರು ಇಲ್ಲದಿಕ್ಕೋ ಅದಕ್ಕೆ ಏನೊಂದು ಐಕ್ಕದಾನೆ ಒಯ್ಕಲ ಉಲೈ ಬಲೆ ಬಲೆ ಪುಲ್ಲೆ ಬಾಜಿಲು ಬರ್ತದೆ. ಬಲೆ ಚಾಪಲೆ ಆಂಟಿ ನೀರು ಅವು ಎನ್ನ ಮಗೆ ಆದಿ ಆಂಡ ಅಕ್ಕ ಏನ್ ಬೋವಡೆ ಅಕ್ಲೆಗೆ ಗಂಗಾ ನಾಟ್ಯ ಕಲ್ಪ ಒಂದಿತ್ತಲ್ಲ ಆ ಇಲ್ಲದಕ್ಕಿ ಅಕ್ಲೆ ತೋಜಲ್ಲ ನಿನ್ನ ಮಾತ ಪ್ರಶ್ನೆಗೆ ಆಜಿ ಚಂದ್ರನ ಬರಹ ಉತ್ತರ ಕೊಟ್ಟು ಇಂಚರ ನಿಂತ್ಕೊಲೆ, ನಾನು ಬಂದೆ. ನಮ್ಮ ಸುಮಾರು ದಿನ ನಿಲ್ಲುದ ಬಾಗಿಲ್ ದಪ್ಪಂದೆ ಈಗಲೇ ಬೋರ್ಡ್ ಹಾಕ ಮಂತೋಲೆ ಅವ ಏನೇ ಇದು ಮನೆ ಈ ರೀತಿ ಇದೆ? ಅಣ್ಣ ಈ ಇಲ್ಲದ ನಿಂಚೊಂಡು ಮುಳಿಯಲ್ಲಿ ಹೆಜ್ಜೆರ ಅವು ಮಲ್ಲ ಕತ್ತೆ ಮಗ ಕೊಂತೆ ಸಮಯಕ್ಕೆ ದುಂಬು ಮುಳು ಗಂಗಾ ಮಂತ್ರವನ್ನು ನಾಟ್ಯ ಕಲ್ಪ ಒಂದಿತ್ತಲು ಆಂಡ ಆಲಿತ ಇಜ್ಜಲು ಐದು ಬೊಕ್ಕ ಈ ಊರಿಗೆ ಬೊಸದಾದ ಬತ್ತಿನಕ್ಲೆ ಇಂಗ್ಲ ಈ ಇಲ್ಲು ಕೊರೊಂದುಲ್ಲ
ಓ ಅಂಚನಾ. ಏ ಆದಿ ഞാൻ ಈರನೇ ನೆನ್ಕೊಂಡಿದ್ದೆ. ಅಂಚಿತು ದಿಂಚಿತು ನಾ ಈರೇ ಬರ್ತಾರೆ. ಏನ ನೀ ಎಡ್ಡು ನೆನಪಿದ್ದ ಎನ್ನ ಅವಶ್ಯಕತೆ ಉಂಡು ಅಂಚ ಬತ್ತೆ ಬೈದವೆ ಅಯ್ಯಮ್ಮಯ್ಯ ಯಾನಿರೇನೋರನೇ ತೂತೀನಿ. ನಾಳೆ ಇಂಕಿರೆಂತು ನಗ ಮನಸ್ಸು ಗುರ್ತು ಪಾತಿದ್ದ ಬನಮಾಯ ನಿನ್ನ ಮನಸ್ಸು ಪೂರ ಬನ್ ಇಂಕ ಒಂದು ಎಲ್ಲಿಯ ಫ್ಯಾಮಿಲಿ ಯಾಲ್ನ ನನ್ನೆಲ್ಲ ಖುಷಿ ತಿತ್ತ ಅಂಡ. ಹೇ ಮಾಯಾ, ನಿನ್ನೆ ತಾನೇ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ನೋಡಿದೆ. ತುಳುನಾಡಲ್ಲಿ ಆದಿ ಅನ್ನೋರು ಗಂಗರ ನೆನಪಿಗೋಸ್ಕರ ಭರತನಾಟ್ಯ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ನಾವು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಗೆ? ಶೂರ್ ಅನ್ನ, ಖಂಡಿತ ಮಾಡೋಣ. ಉಂಟಲೆ ದುಂಬು ಕೋಯರ್ನ ಜಾಗೃತ. ಯಾರೇ ನೀವು, ಏನ್ ಮಾತಾಡ್ತಿದ್ದೀರಾ? ದಾನೆಬೆ ತುಳುನಾಡ್ದ ಮಣ್ಣುಡು ಬತ್ತದ ಗೆಲ್ಪನ ಆಸೆ ನನಕ್ ಬತ್ತನ ಸಾದಿಗೆ ಪಿರ ಪಾಯಿಂಡ ಎಡ್ಡೆ. ಮಾಯಾ ಇಳಿ ನೋಡೋಣ ಏನಂತ ವಿಚಾರಿಸ್ತೇನೆ. ವಿಚಾರಣೆ ಮಾತ ಇಪ್ಪಡು ನಿನ್ನ ಮಗಳಿಗೆ ಬೋಡದು ಮೂಲಿಡಿತನ ಕತ್ತಿಲ್ನ ಕೂಟೇರ ತಯಾರಾದುಲ್ಲೆ ಎಂಚ ಕತ್ತಿ ಕೂಟಡ ಆತ್ ಬತ್ತನ ಸಾದಿಗೆ ಪಿರ ಪೋಪನ. ಏನ್ ಕತ್ತಿ ಕೂಟೋದು? ನೋಡಿ ಸರ್, ಕಲೆಗೆ ಜಾತಿ ಭೇದ ಇಲ್ಲ. ಇಂದ ಮಗ ಪಾತ್ರೆ ಅಡ್ಕೆ ಎಲ್ಲ ಕೈಜ್ಜೆ ಬಿಯಗ ಆನಿ ಪ್ರೋಗ್ರಾಮ್ ಕಂಡಕ್ಟ್ ಮಲ್ತಿನ ಆದಿ ಆನಿ ನಿನ್ನ ಮಾತ ಪ್ರಶ್ನೆಗಳ ಆಜಿಚಂದ್ರನ ಬರಹ ಉತ್ತರ ಕೊರ್ಕೊಂಡು. ಹೃದಯಕ್ಕೆ ನವಿಲುಗರಿ ಸಾವರಿದ ನವನು ಜಗವ ಮರೆತ ಮಾಸಿ ಕನವನು ಮರಳಿ ಮರಳಿ ಮನವ ಮರಳಿ ಮರಳಿ ಮನವ ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮವರು ಬಂದಿರೋ ಕಾರ್ಯನೇ ಮಾಡ್ತಿರೋ ಹಾಗಿದೆ. ನಿನ್ನ ಅಣ್ಣನ್ ಕೊಂದ ವೀರಭದ್ರನ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಈ ಆದಿ ಹೇಳಿರೋ ಆರುಚಂದ್ರನ ಬರಹ ಏನಾಗಿರ್ಬಹುದು? ಅವ ಮಲ್ಲರ ಕತೆ ಮಗ ಒಂದೇ ಸಮಯದ ಮೂರು ಗಂಧವನ್ನು ನಾಟ್ಯಗಳ ಈ ಗಂಗನ್ಗೂ ಆರುಚಂದ್ರನ ಬರಹಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ? ಆರನೇ ಚಂದ್ರ ಗಂಗಾ. ಈ ಗಂಗಾ ಯಾರು? ಆ ದಿನ ಕೇಳಿದ್ರೆ ಗೊತ್ತಾಗ್ಬೋದು. ಬ್ಯಾಂಡೆಡ್ ಇತ್ತು ನಾವು ಪಾತಿಪುರ ಮೂಗು ಗೊತ್ತೆ ರಾಮಣ್ಣ ಆದಿಲ್ಲೇರಾ? ಅತ್ತು ಆಂಟಿಲ್ಲೇರಾ? ಆರ ಅರಬಿದಾಗಿ ಹೋಗ್ತೀರಿ.
ಇಂಚರ ಏನೇ ಏನಿದು ಗಂಗಾ ಚರಿತ್ರೆ? ಗಂಗಾ ಆದಿ ಮೂಲಕ ಶಿಶಿಲನ್ನ ಕೊಂದಿದ್ದಾಳೆ. ಅಂದ್ರೆ ನಾವು ಅದೇ ವೇನ ಯೂಸ್ ಮಾಡ್ಬೇಕು. ಅಂದ್ರೆ ಏನ್ ಹೇಳ್ತಾ ಇದ್ಯಾ? ಅಂದ್ರೆ ಇಲ್ಲದೆ ಇರೋ ಗಂಗಾನ ಕ್ರಿಯೇಟ್ ಮಾಡಿ ಆ ವೀರಭದ್ರ ಮತ್ತು ಅವರ ಮಗನಿಗೆ ಭಯ ಅನ್ನೋದನ್ನ ಕಾಣಿಸ್ಬೇಕು. ಸರಿ ಇದೆ ಮಾಯ ನಿನ್ನ ಐಡಿಯಾ. ಒಂದು ಬಾಕಿಲ್ದಾನೆ ಓಪನ್ ಉಂಡು. ರಮ್ಯಾ 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 ಮಾಯಾ, ನಿನ್ನೊಟ್ಟಿಗೆ ನೀ ಯಾ ಫಲವಿಲ್ಲ. ನಿನ್ನ ಬೇರೆ ಸಹಾಯವಾದ ಗಂಗಾ ಕೂಡ ಬರುವಳು. దాని బేజారుల్లా నిన్న మగలు పోయలిందా ಒಂತ ಯೋಚನೆ ಮಲ್ತತೂಲ. ನಿನ್ನ ಮಗಳನ್ನ ಸಾವುಗೂ ಈಯೇ ಕಾರಣ. ಗೊತ್ತುಂಡು ನಿಖಲ್ನ ಗೊಬ್ಬಂದೆ ಗೊತ್ತುಂಡು ಇಂಕ್ ಬುಡೆ ಒರಿಯಲ್ನ ಬುಡೆ. ಹೇ, ನಮ್ಮೆಲ್ಲಾ ಪ್ಲಾನ್ ಆ ವೀರಭದ್ರನಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನು ನಾವಿಲ್ಲಿರೋದು ಸೇಫ್ ಅಲ್ಲ. ಬಾ. ಕಣ್ಣು ಮುಚ್ಚಿದ ಬೇರು ಪಂಡ ಗೊತ್ತಾಗ್ತಿದ್ದೇನಿದಾರ ನಿಖಿಲ್ ಇಡೀ ಬೈದರ್ ಪಂಪನ ವಿಷಯ ತೆರಿನಾಗ ಒಂತೆ ತಡ ಆದುಕೊಂಡು ಹೆಚ್ಚಿನ ಎನ್ನ ಮಗನ ಪುನಃ ಬೂರ್ನವಳು ನಿನ್ನ ಪುನಃ ಬೂರ್ದೊಡಾಡು ತುಗ ಇತ್ತೆ ನಿಖಿಲಿನ ರಕ್ಷಣೆ ಮಲ್ಪರಿ ಏರು ಬರ್ತಾರೆ. ಅನ್ಯಾಯ ಮಲ್ತಿನ ನಿನ್ನ ಮಗಲ್ ಪೋನಾಗ ನಿಕ್ಕಿತ್ ಬೇಜಾರಾವಡು ನಿತ್ತಲ್ಲ. ದಾಳ ಮಲ್ಪಂದಿನ ಎನ್ನ ಅಣ್ಣೆ ಪೋನಾಗ ಎಂಕಿತ್ ಬೇಜಾರಾವಡು. ಪಂಡ ಬಿಡಿ ಬಿಡಿ. ನಿನ್ನ ಕಾದುದೆ ಈ ವೀರಭದ್ರನೇ ನಿನಗೊಬ್ಬ. ಹೇ ವೀರಭದ್ರ, ನಿನ್ನ ಕಣ್ಣುಗೆ ಆದಿ ತೋಜುವೆನ. ಆದಿ ಅತ್ತು ಅನ್ಯಾಯ ಆಣಗ
ಆದಿಲ ಗಂಗಳ ಒಟ್ಟು ಕಾದು ಬರ್ಬೇರು. ಮಾಯಾ, ಮಾಯಾ, ಆದಿ ಆದಿ ಮಾಯಾ ಆಂಟಿ ಆದಿ ಒಳ್ಳೇದು ಆದಿ ನೆಂಗೆ ಕೊರತು ಓಡು ಆಡೆಂಗೆ ಪಾತೆರು ಆದಿಯ ದಾದಾ ಆಂಟಿ ಇಜ್ಜಾಂದನ ಆದಿ ಯಾನು ಒಳ್ಳೆ ಪನೋಡು ಮಾಯಾ ಪಂಡ ಹೋಯ್ ಸರ್ತಿ ಆಕ್ಸಿಡೆಂಟ್ ಮೂಲಕ ಎನ್ನ ಆದಿನ ಯಾನ್ ಕಳೆ ಉಂಡೆ ಅವು ಎನ್ನ ಮಗೆ ಆದಿ ಅಂಡ ನರಮಾನಿಲೆನ ಗೊಬ್ಬು ನಡಪಂದಿನ ಈ ಸಮಾಜಡ್ ಇತ್ತೆಲ ಅವೇತೋ ಕಾಸು ಸ್ವಾರ್ಥಗ್ ಬೋಡಾದು ಅಹಂಕಾರಡ್ ಕುಡೋರಿನ ಜೀವನ ಹಾಳು ಮಲ್ಪುವೆರು ಪಣವುಗ್ ಬೋಡಾದು ಕಲೆನು ತಿರಸ್ಕಾರ ಮಲ್ತಿನ ಶಿಶಿಲ್ನ ಪಾಲ್ಗ್ ಗಂಗಾ ಆದಿನ ರೂಪವಾದ ಬತ್ತಲು ಅಂಚಾಂಡ ಕಲೆತ ಬೆಲೆ ತೆರಿಯಂದಿನ ವೀರಭದ್ರನ ಅಂತ್ಯಗ್ ಮಾಯನ ಬೆರಿ ಸಹಾಯವಾದ ಆಜಿಚಂದ್ರನ ಸೂತ್ರಪತುನ್ ಬತ್ತಿನ ಆದಿಯೇ ಇಜ್ಜೆ ಪಂದಾಂಡ ಇಡಮುಟ್ಟ ಮಾಯನೊಟ್ಟುಗು ಇತ್ತಿನಿಯೇರು ಆದಿಯ ಅತ್ತು ಗಂಗಣ.